ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 2ನೇ ಸ್ಕಂದ 9ನೇ ಅಧ್ಯಾಯ ಶ್ಲೋಕ 3. ಯರ್ಹಿ ವಾಮಹಿಮ್ನಿ ಸ್ವೇ ಪರಸ್ಮಿನ್ ಕಾಲ ಮಾಯಯೋ ರಮತೆ ಗತ ಸಮೋಹ ತ್ಯಕ್ತ್ವಾ ಉದಾಸ್ತೆ ತದಾ ಉಭಯಂ. ಅನುವಾದ: ಜೀವಿಯು ತನ್ನ ಸ್ವರೂಪದ ಮಹಿಮೆಯಲ್ಲಿ ಸ್ಥಿತನಾದೊಡನೆ ಕಾಲ ಮತ್ತು ಐಕ್ಯ ಶಕ್ತಿಗೆ ಅತೀತನಾಗಿ ದಿವ್ಯತ್ವ ಅನುಭವಿಸಲು ಆರಂಭಿಸುತ್ತಾನೆ. ಒಡನೆ ಅವನು ಎರಡು ತಪ್ಪು ಕಲ್ಪನೆ ನಾನು ಮತ್ತು ನನ್ನ ತ್ಯಜಿಸುತ್ತಾನೆ ಮತ್ತು ಶುದ್ಧಾತ್ಮನಾಗಿ ಪೂರ್ಣವಾಗಿ ವ್ಯಕ್ತಗೊಳ್ಳುತ್ತಾನೆ. ಸ್ವರೂಪ. ಈಗ ನಮಗೆ ನಮ್ಮ ಸ್ವರೂಪ ಗೊತ್ತಿಲ್ಲ. ನಮ್ಮ ಸ್ವರೂಪ ಎಂತ? ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ನಾವು ಭಗವಂತನ ನಿತ್ಯ ಸೇವಕರು. ದಿಸ್ ಇಸ್ ಅವರ್ ಐಡೆಂಟಿಟಿ. ಇದು ನಮ್ಮ ಐಡೆಂಟಿಟಿ. ಅದು ನಾವೀಗ ಫಾಲ್ಸ್ ಐಡೆಂಟಿಟಿಯಲ್ಲಿ ಇದ್ದೇವೆ. ನಾನು ಭಾರತೀಯ, ನಾನು ಕರ್ನಾಟಕದವ, ನಾನು ಅವರ ಮಗ, ನಾನು ಬ್ರಾಹ್ಮಣ, ನಾನು ಅದು, ನಾನು ಇದು 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 ನಾನು 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 ಒಬ್ಬ. ಎಷ್ಟು ನಾನು? ತುಂಬಾ ನಾನು. ವೇದ ಅದಕ್ಕೆ ದಾಸರು ಹೇಳುವಂಥದ್ದು, ದಾಸರ ಒಂದು ನಾನು ಎಂಬುವನೆಲ್ಲೇ ನಾದವಾಗಿರುವಾಗ. ನಾನು ಎಂಬುದಿಲ್ಲಿ ಪ್ರಾಮಿನೆಂಟ್ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ. ನಾನು 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 ಹೋಗ್ಬೇಕು. ದಾಸರು ಹೇಳುವಂಥದ್ದು ನಾನು ಹೋದರೆ ನಾನು ವೈಕುಂಠಕ್ಕೆ ಹೋದೆನು. ನಾನು ಹೋದರೆ ನಾನು ಹೋಗ್ಬೇಕಂತೆ. ನಾನು ಮಾಡಿದ್ದು ನನ್ನದು, ನಾನು ನನ್ನದು. ಅಹಂ ಮಮ. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನದು. ಅಹಂ ಮಮೇದಿ, ಅಹಂ ಮಮೇದಿ. ಕಾನ್ಸ್ಟೆಂಟ್ ಆಗಿ ನಾವು ಅದನ್ನೇ ಹೇಳುವಂಥದ್ದು. ಅಹಂ ಮಮೇದಿ, ಅಹಂ ಮಮೇದಿ. ನಾನು ನನ್ನದು, ನಾನು ನನ್ನದು. ಇದು ನಮ್ಮ ತಲೆಯಲ್ಲಿ ಆಚೆ ಅದೇ ಓಡುವಂಥದ್ದು. ಇದರಿಂದ ನಾವು ಆಚೆ ಬರಬೇಕು. ಹಾಗೆ ಯಾವಾಗ ನಮ್ಮ ಸ್ವರೂಪ ನಮಗೆ ಗೊತ್ತಾಗ್ತದೆ, ನಾನು ಭಗವಂತನ ಸೇವಕ. ಜೀವಿಯು ತನ್ನ ಸ್ವರೂಪದ ಮಹಿಮೆಯಲ್ಲಿ ಸ್ಥಿತನಾದೊಡನೆ ಕಾಲ ಮತ್ತು ಐಕ್ಯ ಅತೀತನಾಗಿ ದಿವ್ಯತ್ವ ಅನುಭವಿಸ ಆರಂಭಿಸೋಣ. ಈಗ ನಮಗೆ ದಿವ್ಯತ್ವ ಸಿಗ್ತಾ ಇಲ್ಲ. ಯಾಕೆ? ನಮ್ಗೆ ನಮ್ಮ ಸ್ವರೂಪ ಗೊತ್ತಾಗ್ಲಿಲ್ಲ. ನಾವು ಈಗ ಕೂಡ ಸಿನ್ಸರ್ ನ್ಯೂ ಇಯರ್, ನಾನು ಅವರ ಹೆಂಡತಿ, ನಾನು ಅವರ ಗಂಡ, ನಾನು ಕರ್ನಾಟಕದವ, ನಾನು ಭಾರತೀಯ, ಈ ರೀತಿ ಹೇಳ್ತೇವೆ ನಾವು. ಯಾರು ಕೂಡ ನಾವು ಭಗವಂತನ ಸೇವಕ ಅಂತ ಹೇಳುವುದಿಲ್ಲ. ನಮ್ಗೆ ಬೇಡ. ಈಗ ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡುವಾಗ ಮ್ಯಾನೇಜರ್ ಹೇಳುವಾಗ, ಎಸ್ ಐ ಆಮ್ ಅಸಿಸ್ಟೆಂಟ್ ಮ್ಯಾನೇಜರ್, ಐ ಆಮ್ ರಿಲೇಶನ್ಶಿಪ್ ಮ್ಯಾನೇಜರ್, ಐ ಆಮ್ ರೀಜನಲ್ ಮ್ಯಾನೇಜರ್, ಐ ಆಮ್ ಜನರಲ್ ಮ್ಯಾನೇಜರ್. ತುಂಬಾ ಹೆಮ್ಮೆಯಲ್ಲಿ ಹೇಳ್ತೇವೆ ನಾವು. ಎಸ್, ನಾನು ಭಗವಂತನ ಸೇವಕ. ಇದು ಹೇಳಲಿಕ್ಕೆ ಬರುವುದೇ ಇಲ್ಲ. ಭಗವಂತನ ಸೇವಕ ಅಂತ ಮತ್ತೆ ಬರುವುದೇ ನಾನು ಅಲ್ಲಿಗೆ ಶಕ್ ಆಗ್ತದೆ. ಅದು ಐ ಆಮ್ ಮ್ಯಾನೇಜರ್. ಇದು ತುಂಬಾ ನಾವು ಖುಷಿ ಹೇಳ್ತೇವೆ. ಯಾಕಂದ್ರೆ ನಮ್ಗೆ ಬಾಸ್ ಆಗ್ಬೇಕು. ದಿಸ್ ಇಸ್ ಮೆಟೀರಿಯಲ್ ವರ್ಲ್ಡ್. ಭೌತಿಕ ಲೋಕದಲ್ಲಿ ನಮ್ಗೆ ಬಾಸ್ ಆಗ್ಬೇಕು. ಬಾಸ್ ಆಗ್ಬೇಕು. ಅದಕ್ಕೆ ನಮ್ಗೆ ಈ ಡೆಸಿಗ್ನೇಷನ್ ಅಲ್ಲಿ ಬೇಡ. ಹೇಗಂದ್ರೆ ನಾನು ತುಂಬಾ ಮಂದಿ ಕೇಳ್ತಾರೆ, ಇದು ನೀವು ಕುತ್ತಿಗೆಗೆ ಯಾಕೆ ಹಾಕೋದ? ಕಂಠಿ, ತುಳಸಿ ಮಾಲ. ನಾನು ಪ್ರಭುಪಾದ ನಾಯಿ, ನಾನು ಕೃಷ್ಣನ ನಾಯಿ. ಹೇ, ಹಾಗೆಲ್ಲ ಹೇಳ್ಬೇಡಿ ಮಾರೆ. ಯಾಕೆ? ನಾವು ಇದು ಆಕ್ಚುಲಿ ನಾಯಿಯೇ. ನಾವು ಭಕ್ತಿವಿನೋದ ಡಾಕ್ಟರ್ ಹೇಳ್ತಾರೆ, ಕುಕುರು ಅಂದ್ರೆ ಸಣ್ಣ ಮರಿನಾಯಿ. ಹಾಗೆ ನಮ್ಗೆ ಏನ್ ನಾಚಿಕೆ? ಯಾಕೆ ನಾಚಿಕೆ ಆಗ್ಬೇಕು ನಮ್ಗೆ? ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. 2013 ನಮ್ಮ ಟೆಂಪಲ್ ಅಲ್ಲಿ ಒಬ್ಬ ಇದ್ದ ಹುಡುಗ. ಅವ ಇಂಜಿನಿಯರಿಂಗ್ ಮಾಡ್ತಾ ಇದ್ದ, 3rd ಇಯರ್. ಹಾಗೆ ನಾವು ಡಿಸ್ಟ್ರಿಬ್ಯೂಷನ್ಗೆ ಹೋದೆ, ಬುಕ್ ಡಿಸ್ಟ್ರಿಬ್ಯೂಷನ್. ಅದು ಹೋದ ನನ್ನ ತಾಯಿ ಮನೆ ಪಕ್ಕವೇ. ಎಲ್ಲರಿದ್ದಾರೆ ನನ್ನ ರಿಲೇಟಿವ್ಸ್. ಇವೆಂತ ಅಂದ್ರೆ
ಅವ ಅಲ್ಲೇ ಸ್ಕೂಲಲ್ಲಿ ಕಲ್ತದಂತ. ಕ್ಯಾಪ್ ಆಗಿದೆ ಈಗ, ಕ್ಯಾಪ್ ಆಗಿ ಬರ್ಲೇ ಇಲ್ಲ, ಗಾಡಿ ಒಳಗಿದ್ದ. ನಂಗೆ ಯಾಕೆ ಎಲ್ಲರೂ ಇದ್ದಾರೆ ಅಂತ ಹೇಳಿದೆ. ಎಲ್ಲರೂ ನಾವೆಂತ ಈ ಬಾರ್ಯ ರೆಸ್ಟೋರೆಂಟ್ ಬಂದದಲ್ಲ, ಟೆನ್ಷನ್ ಮಾಡಬೇಡ ಅಂತ ಹೇಳಿ. ನಾವು ಪ್ರಭುಪಾದಿದ್ದು ಸೇವಕರು, ಕೃಷ್ಣನ ಸೇವಕರು, ನಾವು ಸೇವೆ ಮಾಡ್ಲಿಕ್ಕೆ ಬಂದದ್ದು. ಯಾಕೆ ನಾಚಿಕೆ ಆಗುವಂಥದ್ದು? ಯಾಕೆ ನಾವು ಎಂತ ಕಳ್ಳತನ ಮಾಡಿದ್ದೇವಲ್ಲ, ಯಾರಿಗೂ ನಾವು ಬ್ಯಾಂಕ್ ದರೋಡೆ ಮಾಡಿದ್ದೇವೆ ಅಲ್ಲ, ನಾವು ಬಾರ್ ರೆಸ್ಟೋರೆಂಟ್ ಕುಡಿಲಿಕ್ಕೆ ಹೋಗಿದ್ದೇವೆ. ಜನರಿಗೆ ಕುಡಿಲಿಕ್ಕೆ ಹೋಗುವಾಗ ಯೂತಿಗೆ ಬಾರ್ ರೆಸ್ಟೋರೆಂಟ್ ಹೋಗುವಾಗ ನಾಚಿಕೆ ಆಗುದಿಲ್ಲ, ಇಲ್ಲಿ ಪುಸ್ತಕ ವಿತರಣೆ ಮಾಡುವ ನಾಚಿಕೆ. ಹಾಗೆ ಧೈರ್ಯದಲ್ಲಿ ಎಸ್, ನಾನು ಪ್ರಭುಪಾದಿದು ಸೇವಕ, ಕೃಷ್ಣನ ಸೇವಕ, ಎಂತ ಉಂಟು ಅದರಲ್ಲಿ? ಏನಿಲ್ಲ. ಆದ್ರೂ ನಮ್ಗೆ ಅದನ್ನ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಯಾಕಂದ್ರೆ ನಾನು ನನ್ನದುಂಟು, ನಮ್ಗೆ ಇದಿದ ಕಾರಣ ನಮ್ಗೆ ಬರುವುದಿಲ್ಲ ಅದು. ನಾನು ಅನ್ನೋದು ಹೋಗ್ಬೇಕು. ಹಾಗೆ ಇದು ದೊಡ್ಡ ಎಂತ ಹೇಳುವಂಥದ್ದು, ದೊಡ್ಡ ಡಿಸೀಸ್. ಈ ಡಿಸೀಸ್ ರೋಗ ಹೋದ್ರೆ ಮಾತ್ರ ನಮ್ಗೆ ಅಮೃತ ಸಿಗ್ತದೆ, ನೆಕ್ಟರ್. ನಮ್ಗೆ ಈಗ ನೆಕ್ಟರ್ ಕೂಡ ಬೇಕು, ಅಮೃತ ಕೂಡ ಬೇಕು. ಈ ರೋಗ ಇರ್ಬೇಕು, ಎಂತಾಗ್ತದೆ? ಆಗುದಿಲ್ಲ. ಅದು ಪ್ರಾಪರ್ ಹೇಳುವಂಥದ್ದು, ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್, ಇಟ್ ವಿಲ್ ನಾಟ್ ಗೋ ಇಲ್ ಟುಗೆದರ್, ಒಟ್ಟೊಟ್ಟಿಗೆ ಹೋಗುದಿಲ್ಲ. ಅದೇ ರೀತಿ ನನಗೆ ಅಮೃತ ಸಿಗ್ಬೇಕು, ನಾನು ನನ್ನದು ಹೋಗ್ಬಾರ್ದು. ನಾನು ನನ್ನದು ಹೇಗೆ ಆಗ್ತದೆ? ಸಿಗುದಿಲ್ಲ ಅಮೃತ. ಇಲ್ಲಿ ಅದನ್ನ ಹೇಳುವಂಥದ್ದು ನೋಡಿ, ದಿವ್ಯತ್ವ. ಯಾವಾಗ ನಮಗೆ ಸ್ವರೂಪ ನಮ್ಗೆ ಗೊತ್ತಾಗ್ತದೆ, ನಾನು ಭಗವಂತನ ಸೇವಕ, ಎಸ್, ಡಿವೋಷನಲ್ ಲೈಫ್ ಬಿಗಿನ್ಸ್, ಸ್ಟಾರ್ಟ್ ಆಗ್ತದೆ. ಅದು ಆಗ ಸ್ಟಾರ್ಟ್ ಆಗುವಂಥದ್ದು. ಒಡನೆ ಅವನ ಎರಡು ತಪ್ಪು ಕಲ್ಪನೆಗಳು, ನಾನು ನನ್ನದು ತ್ಯಜಿಸುತ್ತಾನೆ. ನೋಡಿ, ತ್ಯಜಿಸ್ತಾನೆ ಅವ. ಎಸ್, ನಾನು ಭಗವಂತನ ಸೇವಕ, ನಾನು ನನ್ನದು ನನಗಿಲ್ಲ, ಅದು ಅಹಂಕಾರ. ನಾನು ನನ್ನದು ತ್ಯಜಿಸಿ ಮತ್ತು ಶುದ್ಧಾತ್ಮನಾಗಿ ಪೂರ್ಣವಾಗಿ ವ್ಯಕ್ತಗೊಳ್ಳುತ್ತಾನೆ. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ, ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ನಾನು ಮತ್ತೆ ನನ್ನದು ಎಂಬ ಜೀವನದ ಎರಡು ತಪ್ಪು ಕಲ್ಪನೆಗಳು ದಿಟ್ಟವಾಗಿ ಎರಡು ವರ್ಗದ ಜನರಲ್ಲಿ ವ್ಯಕ್ತಗೊಳ್ಳುತ್ತದೆ. ಎರಡು ವರ್ಗ ಯಾವುದೆಲ್ಲ? ಕೆಳಗಿನ ಸ್ಥಿತಿಯಲ್ಲಿ ನನ್ನದು ಎಂಬ ಕಲ್ಪನೆ ಪ್ರಮುಖವಾದರೆ, ಉನ್ನತ ಸ್ಥಿತಿಯಲ್ಲಿ ನಾನು. ಕರ್ಮಿ ನನ್ನದು, ಜ್ಞಾನಿ ನಾನು. ನಾನು ಯಾರಿಗೆ? ನಾನು ಜ್ಞಾನಿ, ಕರ್ಮಿ ನನ್ನದು. ಲಾಸ್ಟಲ್ಲಿ ಪ್ರಭುಪಾದ ಹೇಳಿದ್ದಾರೆ, ನಿಮ್ಮ ಕಲ್ಪನೆ ಪ್ರಮುಖವಾದದ್ದು. ಕೆಳಗಿನ ಸ್ಥಿತಿ ತುಂಬಾ ಕೆಳಗೆ. ಈಗ ಪ್ರಭುಪಾದ ನೋಡಿ, ಈ ಸೆಂಟೆನ್ಸ್ ತುಂಬಾ ಅಂದ್ರೆ ನಮ್ಗೆ ಕೆಪ್ಪೆಗೆ ಹೊಡೆದಾಗ ನೋಡಿ ಈ ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್, ಮೃಗೀಯ ಜೀವನ ಸ್ಥಿತಿಯಲ್ಲಿ ನನ್ನದು ಎಂಬ ತಪ್ಪು ಕಲ್ಪನೆ ಬೆಕ್ಕು ನಾಯಿಗಳ ವರ್ಗದಲ್ಲಿ ಕಂಡು ಬರುತ್ತದೆ. ಹಾಗೆ ನಾವು ಕೂಡ ಇದನ್ನು ಮಾಡಿದ್ರೆ ನಮ್ಗೆ ಮತ್ತು ಬೆಕ್ಕು ನಾಯಿಗೆ ಎಂತ ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಅದು ಕೂಡ ಹಾಗೆ ಮಾಡ್ತದೆ. ಈಗ ನೋಡಿ, ಈಗ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ಇದು ನಾಯಿದು ಉದಾಹರಣೆ. ಇದು ಇಲ್ಲಿ ನಾನು ನೋಡಿದ ನಾಯಿ, ಎರಡು ನಾಯಿ. ಫಸ್ಟ್ಗೆ ದೊಡ್ಡ ಲಾರಿ ಬಂತು, ಅದರಲ್ಲಿ ಒಂದು ಬಿಸ್ಲರಿ ಬಾಟಲ್ ಫುಲ್ ಚಟ್ನಿ ಆಯ್ತು. ಅಂದ್ರೆ ಎಂತ ಹೇಳುವಂಥದ್ದು, ಫುಲ್ ನಕ್ಕೆ ಆಗಿದೆ ಚಟ್ನಿ. ಎರಡು ನಾಯಿ ಹೋಯ್ತು. ಅದು ಅಂದ್ರೆ ಅಲ್ಲಿ ಸೌಂಡ್ ಬಂತು, ಅದು ಲಾರಿ ಹೋದ ಕೂಡಲೇ ಎರಡು ನಾಯಿ ಹೋಯ್ತು. ನಾನು ನೋಡ್ತಾ ಇದ್ದೇನೆ. ಎರಡು ನಾಯಿ ಹೋಗಿ ಒಂದು ಬಾಯಿ ಆಯ್ತು, ಇನ್ನೊಂದು ಅದು ಈ ಸೈಡ್ ಅಲ್ಲಿ ಒಂದು ಅದರ ಈ ಓಪನ್ ಆಗುವ, ಇನ್ನೊಂದು ಹಿಂದಿನ ಸೈಡ್. ನನ್ಗೆ ಕಿಚ್ಚಾಡ್ತಾ ಉಂಟು. ಈಗ ನೋಡಿ, ಇದ್ರಲ್ಲಿ ಎಂತಾದ್ರೂ ಫಸ್ಟ್ ಆಫ್ ಆಲ್ ಅದು ಬೆಂಡ್ ಆಗಿದೆ. ಆಕ್ಚುಲಿ ಅದು ಯೂಸ್ಲೆಸ್. ಅದು ನಾಯಿಗಳಿಗೆ ಅರ್ಥ ಆಗ್ತಾ ಇಲ್ಲ. ನನ್ಗೆ ಬೇಕು. ಇದು ಎಳೆಯುವಂಥದ್ದು ಬಾಯಲ್ಲಿ ಈ ಸೈಡ್ ಇಂದ, ಇದು ಈ ಸೈಡ್ ಇಂದ ಎಳೆಯುವಂಥದ್ದು. ಹಾಗಾಗಿ ನಾವು ಕೂಡ ಇದನ್ನು ಮಾಡಬಾರ್ದು. ನಾನು ನನ್ನದಂದ್ರೆ ಅದೇ ಒಂದು ಸೈಡ್ ಎಳೆಯುವುದನ್ನು ಇನ್ನೊಂದು ಸೈಡ್ ಎಳೆಯುವಂಥದ್ದು. ಮೃಗೀಯ ಜೀವನ ಸ್ಥಿತಿಯಲ್ಲಿ ನನ್ನದು ಎಂಬ ತಪ್ಪು ಕಲ್ಪನೆಯು ಬೆಕ್ಕು ನಾಯಿಗಳ ವರ್ಗದಲ್ಲೂ ಕಂಡು ಬರುತ್ತದೆ. ಅವು ಅದೇ ನನ್ನದು, ಇದು ನನ್ನದು ಎಂಬ ತಪ್ಪು ಕಲ್ಪನೆಯಲ್ಲಿ ಕಚ್ಚಾಡುತ್ತದೆ. ಈಗ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ, ನನ್ನದು ಇಬ್ಬರು ಕೂಡ ನಾಯಿ ಕಚ್ಚಾಡುವಂತ. ಆಕ್ಚುಲಿ ಅದರಲ್ಲಿ ಎಂತದು ಯಾಕೆ ಬೇಕು? ತಿನ್ನುವುದಾದ್ರೆ ಒಂದು ಲೆಕ್ಕ ಬೇರೆ, ಅದು ತಿನ್ನುವ ಐಟಮ್ ಅಲ್ಲ, ಅದು ಕಚ್ಚಾಡ್ತಾ ಉಂಟು.
ಮಾನವ ಜೀವನದ ಕೆಳ ಸ್ತರದಲ್ಲೂ ಇದೇ ತಪ್ಪು ಕಲ್ಪನೆ. ಇದು ನನ್ನ ಶರೀರ, ಇದು ಕೆಳ ಸ್ತರ, ತುಂಬಾ ನೀಚ ಗೊತ್ತಾದ, ತುಂಬಾ ನನ್ನ ಶರೀರ, ಇದು ನನ್ನ ಮನೆ, ಇದು ನನ್ನ ಮನೆ, ಇದು ನನ್ನ ಜಾತಿ, ಇದು ನನ್ನ ರಾಷ್ಟ್ರ, ಇದು ನನ್ನ ದೇಶ. ಇದೆಲ್ಲ ನೋಡಿ ಇತ್ಯಾದಿ ರೂಪಗಳಲ್ಲಿ ಪ್ರಧಾನವಾಗಿರುತ್ತದೆ. ಅಂದ್ರೆ ಹೀಗೆ ಯಾರು ಯೋಚನೆ ಮಾಡಿದ್ರೆ ಅವ ಕೆಳ ಸ್ತರದ. ಮತ್ತು ಭೂ ಆತ್ಮಜ್ಞಾನದ ಉನ್ನತ ಸ್ತರದಲ್ಲಿ ನನ್ನದು, ನನ್ನದಂದ್ರೆ ಭೂ ಆತ್ಮಜ್ಞಾನ ಹೋಗಿ ಎಂಬ ಅದೇ ತಪ್ಪು ಕಲ್ಪನೆಯು ನಾನು ಅಥವಾ ಎಲ್ಲವೂ ನಾನೇ ಜ್ಞಾನಿಗಳು ಆಗಿ ಪರಿವರ್ತನೆ ಹೊಂದುತ್ತದೆ. ನಾನು ಮತ್ತೆ ನನ್ನದು ಎಂಬ ಅದೇ ತಪ್ಪು ಕಲ್ಪನೆಯನ್ನು ವಿವಿಧ ವರ್ಣಗಳಲ್ಲಿ ಗ್ರಹಿಸುವ ಅನೇಕ ವರ್ಗದ ಜನರಿದ್ದಾರೆ. ಅಂದ್ರೆ ಕಲಿಯುಗದಲ್ಲಿ ಇಂಥವರೇ ಫಿಲ್ ನಾನು ನನ್ನದು, ನಾನು ನನ್ನದು. ಆದರೆ ನಾನು ಶಾಶ್ವತವಾಗಿ ಭಗವಂತನ ಸೇವಕ, ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ನಾವು ಇಟರ್ನಲ್ ಸರ್ವೆಂಟ್, ಭಗವಂತನ ಶಾಶ್ವತವಾಗಿ ಸೇವಕ. ಮರ್ತು ಬಿಟ್ಟಿದ್ದೇವೆ ನಾವೀಗ ಎಂಬ ಪ್ರಜ್ಞೆಯಲ್ಲಿ ಉಪಸ್ಥಿತನಾದಾಗ ಮಾತ್ರ ನಾನು ಎನ್ನುವುದರ ನಿಜವಾದ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ಇದು ಶುದ್ಧ ಪ್ರಜ್ಞೆ. ಇಡೀ ವೇದ ಸಾಹಿತ್ಯವು ನಮಗೆ ಜೀವನದ ಈ ಕಲ್ಪನೆ ಬೋಧಿಸುತ್ತದೆ. ಶಾಸ್ತ್ರವು ಇದನ್ನು ಹೇಳುವಂಥದ್ದು, ನಾನು ಭಗವಂತನ ಸೇವಕ. ಈಗ ನಾನೇ ಭಗವಂತ ಅಥವಾ ನಾನೇ ಪರಮವಂತ ಎಂಬ ತಪ್ಪು ಕಲ್ಪನೆಯು ನನ್ನದು ಎಂಬ ತಪ್ಪು ಕಲ್ಪನೆಗಿಂತ ಹೆಚ್ಚು ಅಪಾಯಕಾರಿಯಾಗುತ್ತದೆ. ನಾನು ನನ್ನದು ಕರ್ಮಿಗಳಿಂದ ಜ್ಞಾನಿಗಳು ಡೇಂಜರಸ್ ಅಂತ. ಯಾಕೆ? ನಾನೇ ಭಗವಂತ, ಎಸ್ ನೀನು ನಾರಾಯಣ, ನಾನು ನಾರಾಯಣ. ಒಬ್ಬರನ್ನೊಬ್ಬರು ಹೇಳುವಂಥದ್ದು ಎಸ್ ನಾರಾಯಣ ನಾರಾಯಣ. ಈ ಮಾಯಾವಾದಿಗಳು ಒಬ್ಬರನ್ನೊಬ್ಬರು ಹೇಳುವುದು ಹೇಗೆ? ಎಸ್ ನಾರಾಯಣ ನಾರಾಯಣ. ಅಂದ್ರೆ ನೀನು ಕೂಡ ದೇವರು, ನಾನು ಕೂಡ ದೇವರು. ಎಸ್ ನಾವೀಗ ದೇವರು. ಈಗ ನಾವು ಇಲ್ಲಿದ್ದೇವೆ, ನಾವು ಇದಾದ್ಮೇಲೆ ನಾವು ಒಂದಾಗುವಂತ ನಮ್ಮ ದೇವರಾಗುವುದು. ಇದು ಡೇಂಜರಸ್ ಅಂತ. ಕರ್ಮಿ ನನ್ನದು, ನಾನು ಡೇಂಜರಸ್ ಎಂಬ ತಪ್ಪು ಕಲ್ಪನೆಗಿಂತ ಹೆಚ್ಚು ಅಪಾಯಕಾರಿವಾದದ್ದು. ಕೆಲವೊಮ್ಮೆ ವ್ಯಕ್ತಿಯು ತಾನು ಭಗವಂತನೊಂದಿಗೆ ಅಖಂಡನೆ ಎಂದು ಭಾವಿಸಲು ವೇದ ಸಾಹಿತ್ಯಗಳಲ್ಲಿ ನಿರ್ದೇಶನಗಳಿವೆ. ಆದರೆ ಯಾರೊಬ್ಬರು ಎಲ್ಲಾ ವಿಷಯಗಳಲ್ಲೂ ಭಗವಂತನೊಂದಿಗೆ ಅನನ್ಯರೆಂದು ಅರ್ಥವಲ್ಲ. ನಾವು ಅಣು, ಭಗವಂತ ತ್ರಿಭು. ಈಗ ಕ್ವಾಲಿಟಿಯಲ್ಲಿ ಸೇಮ್, ಆತ್ಮ ಮತ್ತು ಪರಮಾತ್ಮ, ಆದ್ರೆ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸ್ ಉಂಟು. ಆದ್ರೆ ಅಂತಿಮವಾಗಿ ಜೀವಿಯು ಸಂಪೂರ್ಣವಾಗಿ ಭಗವಂತನ ಅಧೀನನಾಗಿದ್ದಾನೆ. ಭಗವಂತನ ಅಂಡರ್ ಇರುವಂತದ್ದು ಜೀವಿ. ಅಂದ್ರೆ ಇವು ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟ್. ಸ್ವರೂಪತಃ ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸಲೆಂದು ಅವನು ಇದ್ದಾನೆ. ಆಕ್ಚುಲಿ ನಾವು ಇರುವುದು ಯಾಕೆ? ಋಷಿಕೇಶನ ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೆ, ನಮ್ಮ ಇಂದ್ರಿಯ ಅಲ್ಲ. ಹಾಗೆ ನಾವೀಗ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ತಾ ಇದ್ದೇವೆ. ಇದು ನಮ್ಮ ಮಿಸ್ಟೇಕ್. ಆದ್ದರಿಂದಲೇ ಭಗವಂತನು ಬದ್ಧಾತ್ಮನನ್ನು ಶರಣಾಗತರಾಗುವಂತ ಕೇಳುತ್ತಾನೆ. ಅದೇ ಭಗವಂತ ಹೇಳುವಂಥದ್ದು, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಂ ಮಾ ಶುಚಃ. ಇನ್ನೆಲ್ಲ ಸೋಪಡು ಚೀಟಿಗಳನ್ನು ಬದಿಗಿಡು, ನನಗೆ ಶರಣಾಗತ ನಾನು. ಅದಕ್ಕೆ ಹೇಳುವಂಥದ್ದು ಭಗವಂತ. ಜೀವಿಗಳು ಪರಮ ಇಚ್ಛೆಗೆ ಅಧೀನರಾಗಿ ಇರದಿದ್ದರೆ ಶರಣಾಗತನಾಗುವಂತ ಜೀವಿಯನ್ನು ಏಕೆ ಕೇಳಲಾಗುತ್ತದೆ ನೋಡಿ. ಈಗ ನಾವು ಭಗವಂತನ ಅಂಡರ್ ಇಲ್ಲದಿದ್ರೆ ಯಾಕೆ ಭಗವಂತ ಹೇಳ್ತಾನೆ ಸರ್ವಧರ್ಮ ಪರಿತ್ಯಾಜ್ಯ? ಸಕಲ ರೀತಿಯಲ್ಲೂ ಜೀವಿಯು ಸಮಾನಾಗಿದ್ದಲ್ಲಿ ಅವನು ಏಕೆ ಮಾಯಾ ಪ್ರಭಾವಕ್ಕೆ ಒಳಪಡಿಸಲಾಗುತ್ತದೆ? ಈಗ ನಾವು ಮಾಯಾವಾದಿಗಳು ಹೇಳುವಂಥದ್ದು ಎಸ್ ನಾವು ಭಗವಂತನಿಗೆ ಸೇಮ್, ನಾವು ಭಗವಂತ ಅಂತ. ಮತ್ತೆ ಯಾಕೆ ಮಾಯೆ ಒಳಗಿದ್ದಾನೆ ಅವ? ಮಾಯೆ ಕೃಷ್ಣನ ಅಂಡರ್ ಇರುವಂಥದ್ದು. ಆದ್ರೆ ಇವ ಯಾಕೆ ಮಾಯೆ ಒಳಗಿದ್ದಾನೆ? ಎಸ್ ಇದನ್ನು ನಾವು ತಿಳಿಯುವಂತ ವಿಷಯ, ಒಳಪಡಿಸಲಾಗುತ್ತದೆ. ಐಹಿಕ ಶಕ್ತಿಯು ಭಗವಂತನಿಂದ ನಿಯಂತ್ರಿತ ಎಂಬುದನ್ನು ನಾವು ಈಗಾಗಲೇ ಅನೇಕ ಬಾರಿ ಚರ್ಚಿಸಿದ್ದೇವೆ. ಐಹಿಕ ಪ್ರಕೃತಿಯ ಮೇಲಿನ ಭಗವಂತ ನಿಯಂತ್ರಣ ಅಧಿಕಾರವನ್ನು ಭಗವದ್ಗೀತೆ 9.10 ದೃಢಪಡಿಸುತ್ತದೆ. ಮಯಾ ದಕ್ಷಿಣ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ತು ವಿಪರಿವರ್ತನೆ. ಅಂದ್ರೆ ಈ ಪ್ರಕೃತಿ ಭಗವಂತನ ಅಂಡರ್ ಇರುವಂಥದ್ದು, ಭಗವಂತನ ಅಪ್ಪಣೆಯಲ್ಲಿ ಕೆಲಸ ಮಾಡುವಂಥದ್ದು. ಯಾರು? ಮಾಯೆ. ಆದ್ರೆ ಈ ಮಾಯಾವಾದಿಗಳು ಮಾಯೆ ಅಂಡರ್ ಇದ್ದಾರೆ. ಇದು ವಿಷಯ ಅಂತಂದ್ರೆ ನಾವು ಅರ್ಥ ಮಾಡುವಂತ ವಿಷಯ. ತಾನು ಪರಮಪ್ರಭು ಭಗವಂತನಂತೆ ಎಂದು ಹೇಳಿಕೊಡುವ ಜೀವಿಯು ಐಹಿಕ ಪ್ರಕೃತಿಯನ್ನು ನಿಯಂತ್ರಿಸಬಲ್ಲನೆ? ಆಗ್ತದೆ ಅವನಿಗೆ?
ಪ್ರಕೃತಿಯ ನಿಯಂತ್ರಣಗಳಿಗೆ ಭಗವಂತ ಅಂತ ಹೇಳ್ತಾನೆ. ಐ ಆಮ್ ಗಾಡ್ ಅಂದ್ರೆ ಸೋ ಮೆನಿ ಸೆಲ್ಫ್ ಮೇಡ್ ಗಾಡ್ಸ್. ಐ ಆಮ್ ಗಾಡ್, ಯು ಆರ್ ಗಾಡ್, ಸೋ ಕಾಲ್ಡ್ ಗಾಡ್ ಪ್ರಭು ಹೇಳ್ತಾರೆ, ಸೆಲ್ಫ್ ಮೇಡ್ ಗಾಡ್ಸ್. ಹಾಗಾಗಿ ಅವರಿಗೆ ಈ ಮಾಯ ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದ? ತಾನು ಪರಮಪ್ರಭು ಭಗವಂತನಂತೆ ಎಂದು ಹೇಳಿಕೊಳ್ಳುವ ಜೀವಿಯು ಐಕ್ಯವನ್ನು ನಿಯಂತ್ರಿಸಬಲ್ಲನೆ? ಇದು ನಾವು ಕ್ವಶನ್ ಆಗಬೇಕು ಅವರಿಗೆ. ಭವಿಷ್ಯದಲ್ಲಿ ಹಾಗೆ ಮಾಡುತ್ತೇನೆ ಎಂದು ಮೂರ್ಖನಾದ ನಾನು ಉತ್ತರಿಸುತ್ತಾನೆ. ಭವಿಷ್ಯದಲ್ಲಿ ನಾನು ಮಾಯ ಕಂಟ್ರೋಲ್ ಮಾಡ್ತೇನೆ. ಎಂತ ಕಂಟ್ರೋಲ್ ಮಾಡುವಂಥದ್ದು? ಮಾಯನಿಗೆ ಕಿಕ್ ಕೊಡ್ತಾಳೆ ಪಟಲ್ಲ ಅಂತ ಬೆನ್ನಿಗೆ. ಹಾಗೆ ಎಲ್ಲಿ ನೀನು ಕಂಟ್ರೋಲ್ ಮಾಡುವಂಥದ್ದು? ಹೇಳುವಂಥದ್ದು ಇವರೆಲ್ಲ ಮಾಯಾವಾದಿಗಳು. ಫ್ಯೂಚರ್ ನಾನು ಮಾಯನ್ನು ಕಂಟ್ರೋಲ್ ಮಾಡ್ತೇನೆ. ಭವಿಷ್ಯದಲ್ಲಿ ಯಾರು ಬೇಕಾದರೂ ಪರಮಪ್ರಭು ಭಗವಂತನಂತೆ ಐಕ್ಯ ಪ್ರಗತಿಯ ನಿಯಂತ್ರಕರಾಗುತ್ತಾರೆ ಎಂಬುದನ್ನು ಒಪ್ಪಿಕೊಂಡರು. ಈಗೇಕೆ ಎಲ್ಲರೂ ಐಕ್ಯ ಪ್ರಕೃತಿಯ ನಿಯಂತ್ರಣದಲ್ಲಿದ್ದಾರೆ? ಅವ್ರು ಹೇಳ್ತಾರೆ ಭವಿಷ್ಯದಲ್ಲಿ ಮಾಡ್ತೇವೆ, ಈಗೇಕೆ ಇದ್ದಾರೆ ಅವಳ ಕಂಟ್ರೋಲ್ ಅಲ್ಲಿ? ಈ ಪ್ರಶ್ನೆ ಮಾಡ್ಬೇಕು ನಾವು. ಪರಮಪ್ರಭು ಭಗವಂತನಿಗೆ ಶರಣಾಗತನಾಗುವುದರಿಂದ ಯಾರೊಬ್ಬರು ಐಕ್ಯ ಪ್ರಕೃತಿಯ ನಿಯಂತ್ರಣದಿಂದ ಮುಕ್ತಿ ಪಡೆಯಬಹುದೆಂದು ಭಗವದ್ಗೀತೆ ಹೇಳುತ್ತದೆ. ಭಗವದ್ಗೀತೆ ಹೇಳ್ತದೆ. ಎಂತ ಹೇಳ್ತದೆ ಭಗವದ್ಗೀತೆ? ಭಗವದ್ಗೀತೆ ಹೇಳುವಂಥದ್ದು 7ನೇ ಅಧ್ಯಾಯದ್ದು 14ನೇ ಶ್ಲೋಕ. ದೈವೀಯೇಷ ಗುಣಮಯಿ ಮಮ ಮಮ ಮಾಯ ದುರತಯ ಮಾಮೇವ ಪ್ರಪದಂತೆ ಮಾಯಾಮೇತಂ ತರಂತಿ. ಹಾಗಾಗಿ ಅವಳ ಕಂಟ್ರೋಲಿಂದ ಹೊರಗೆ ಬರೋದು ತುಂಬಾ ಕಷ್ಟ. ಆದ್ರೆ ಯಾರು ಕೃಷ್ಣನಿಗೆ ಶರಣಾಗತರಾಗ್ತಾರೆ ಅವರು ಸುಲಭವಾಗಿ ಬರ್ತಾರೆ. ಇದು ಭಗವದ್ಗೀತೆ ಹೇಳ್ತದೆ. ಪರಮ ಭಗವಂತನಿಗೆ ಶರಣಾಗತವಾಗುವುದರಿಂದ ಯಾರೊಬ್ಬರು ಐಕ್ಯ ಪ್ರಕೃತಿ ನಿಯಂತ್ರಣ ಮುಕ್ತಿ ಪಡೆಯಬಹುದು ಎಂದು ಭಗವದ್ಗೀತೆ ಹೇಳ್ತದೆ. ಅದೇ ಶ್ಲೋಕ 7th chapter 14th ಶ್ಲೋಕ. ಆದರೆ ಶರಣಾಗತನಾಗದೆ ಜೀವಿಯಿಂದ ಎಂದಿಗೂ ಐಕ್ಯ ಪ್ರಕೃತಿಯ ನಿಯಂತ್ರಣ ಅಸಾಧ್ಯವಾದ. ನೋಡಿ, ಅವರು ಶರಣಾಗತಿ ಇಲ್ಲ, ಹೇಗಾಗ್ತದೆ? ಇದನ್ನು ನಾವು ಲಾಜಿಕಲಿ ಅವರನ್ನು ಡಿಫೀಟ್ ಮಾಡ್ಬೇಕು, ಮಾಯಾವಾದಿಗಳನ್ನು. ಹೇಗೆ ಆಗ್ತದೆ? ಶರಣಾಗತ ಆದ್ರೆ ಆಗ್ತದೆ ನಿಯಂತ್ರಣ ಮಾಡ್ಲಿಕ್ಕೆ. ಆದ್ದರಿಂದ ಯಾರೊಬ್ಬರು ಭಕ್ತಿಯುತ ಸೇವೆಯನ್ನು ಆಚರಿಸುವ ಮೂಲಕ ಅಥವಾ ದೃಢವಾಗಿ ಭಗವಂತನ ದಿವ್ಯ ಪ್ರೇಮ ಸೇವೆಯಲ್ಲಿ ತೊಡಗುವ ಮೂಲಕ ನಾನು ಎನ್ನುವ ತಪ್ಪು ಕಲ್ಪನೆ ತ್ಯಜಿಸಬೇಕು. ಇದಕ್ಕೆ ಒಂದೇ ಸೊಲ್ಯೂಷನ್, ಭಕ್ತಿ ಸೇವೆ. ಭಕ್ತಿ ಸೇವೆಯಿಂದ ನಾವು ನಾನು ಎನ್ನುವ ತಪ್ಪು ಕಲ್ಪನೆ ತ್ಯಜಿಸಬಹುದು, ಇಲ್ಲದೆ ಆಗುವುದಿಲ್ಲ. ಯಾವುದೇ ಉದ್ಯೋಗ ಅಥವಾ ವೃತ್ತಿ ಇಲ್ಲದೆ ಬಡಪಾಯಿಯೊಬ್ಬನು ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಬೇಕಾಗಬಹುದು. ಕೆಲವರಿಗೆ ಉದ್ಯೋಗ ಇರುವುದಿಲ್ಲ, ತುಂಬಾ ಅವನಿಗೆ ಕಷ್ಟ ಇರ್ತದೆ. ಆದ್ರೆ ನೆಕ್ಸ್ಟ್ ಮಾಡಿ, ಅಕಸ್ಮಾತ್ ಇದೇ ಬಡಪಾಯಿಗೆ ಸರ್ಕಾರದಲ್ಲಿ ಒಳ್ಳೆ ಪದವಿ ಸಿಕ್ಕರೆ ಅವನು ಕೂಡಲೇ ಸುಖಿಯಾಗುತ್ತಾನೆ. ಒಂದು ಸರ್ಕಾರಿ ಕೆಲಸ ಸಿಕ್ಕಿದ್ರೆ ಎಸ್, ಅವನ ಲೈಫ್ ಸೆಟಲ್. ಅಂದ್ರೆ ಮತ್ತೆ ತಿನ್ನುವುದೆಲ್ಲ ಪ್ರಾಬ್ಲಮ್ ಇಲ್ಲ, ಎಲ್ಲ ಸರಿ ಇರ್ತದೆ. ಸಕಲ ಶಕ್ತಿಗಳ ನಿಯಂತ್ರಕನಾದ ಭಗವಂತನ ಸರ್ವಮಹತ್ವವನ್ನು ನಿರಾಕರಿಸುವುದರಲ್ಲಿ ಏನು ಲಾಭವಿಲ್ಲ. ಅದೇ ರೀತಿ ಈ ಮಾಯಾವಾದಿಗಳು ಎಂತ ಮಾಡುವಂಥದ್ದು? ಸಕಲ ಶಕ್ತಿಗಳ ನಿಯಂತ್ರಕನಾದ ಭಗವಂತ, ಅವನ ಸಾರ್ವಭೌಮತ್ವವನ್ನು ನಿರಾಕರಿಸುವುದು. ಇದರಿಂದ ಲಾಭ ಉಂಟ? ಇಲ್ಲ. ಆದರೆ ಯಾರೊಬ್ಬರು ತಮ್ಮದೇ ಆದ ವಿಶಿಷ್ಟ ಘನತೆಯನ್ನು ಸ್ವರೂಪದ ಹೊಂದಿರಬೇಕು. ಅಂದರೆ ತಾನು ಭಗವಂತನ ಶಾಶ್ವತ ಸೇವಕ ಎಂಬ ಶುದ್ಧ ಪ್ರಜ್ಞೆ ಉಳ್ಳವನಾಗಿದೆ. ಇದು ಆಗ್ಬೇಕು. ಇದು ಮಾಯಾವಾದಿಗಳು, ನಿರಾಕಾರ ಶೂನ್ಯವಾದಿಗಳು ಇದನ್ನು ಆಗುವುದಿಲ್ಲ. ಅವರಿಗೆ ನಾವು ಭಗವಂತನ ಸೇವಕಲ್ಲ, ನಾನು ಭಗವಂತ, ಇದೇ ತಲೆಯಲ್ಲಿ ಉಂಟು. ಪ್ರಾಬ್ಲಮ್ ಇರುವುದಿಲ್ಲ. ಬದ್ಧ ಜೀವನದಲ್ಲಿ ಜೀವಿಯು ಮಾಯ ಸೇವಕ ಮತ್ತು ತನ್ನ ವಿಮುಕ್ತ ಸ್ಥಿತಿಯಲ್ಲಿ ಭಗವಂತನ ಪದವಿ ಮುಕ್ತ ಶುದ್ಧ ಭಕ್ತ. ಬದ್ಧ ಜೀವನದಲ್ಲಿ ನಾವು ಯಾರು ಸೇವೆ ಮಾಡುವಂಥದ್ದು? ಮಾಯ. ಆದ್ರೆ ವಿಮುಕ್ತ ಸ್ಥಿತಿಯಲ್ಲಿ ಭಗವಂತನ ನಾವು ಸೇವೆ ಮಾಡುವಂಥದ್ದು. ಐಹಿಕ ಪ್ರಕೃತಿಯ ಗುಣಗಳೊಂದಿಗೆ ಬೆರೆಯದೆ ದೂರ ಇರುವುದು ಭಗವಂತನ ಸೇವೆಯ ಪ್ರವೇಶಕ್ಕೆ ಅರ್ಹತೆ. ನೋಡಿ, ಈ ಗುಣಗಳಿಂದ ನಾವು ದೂರ ಇರಬೇಕಾಗ್ತದೆ. ಇದರದಿಂದ ನಾವು ಭಗವಂತ ಸೇವೆ ಮಾಡಬೇಕು. ಭಗವಂತ ಸೇವೆ ಮಾಡಿದ್ರೆ ಕೃಷ್ಣ ಸೂರ್ಯನಿಗೆ ಸಮಾನ, ಮಾಯರ ಅಂಧಕಾರ. ಕೃಷ್ಣ ಹೇ ಮಾಯರನ ಅಧಿಕಾರ. ಎಲ್ಲಿ ಸೂರ್ಯ ಉಂಟು ಅಲ್ಲಿ ಕತ್ತಲಿಲ್ಲ. ಅದೇ ರೀತಿ ಸೂರ್ಯ ಅಂದ್ರೆ ಕೃಷ್ಣ, ಎಲ್ಲಿ ಕೃಷ್ಣ ಇದ್ದಾನೆ ಮಾಯೆ ಕತ್ತಲು ಅವಳಿಲ್ಲ. ಎಸ್, ಪ್ರಕೃತಿಯ ಗುಣಗಳನ್ನು ಬೆರೆಯದೆ ದೂರ ಇರುವುದೇ ಭಗವಂತ ಸೇವೆ ಪ್ರವೇಶ ಅರ್ಹತೆ. ಯಾರೊಬ್ಬರು ಮನೋಕಲ್ಪನೆಗಳಿಗೆ ದಾಸರಾಗಿರುವವರೆಗೂ ನಾನು ಮತ್ತು ನನ್ನದು ಎಂಬ ವ್ಯಾಧಿಯಿಂದ ಸಂಪೂರ್ಣ ಮುಕ್ತರಾಗಲಾರ. ಮನೋಕಲ್ಪನೆ, ಮೆಂಟಲ್ ಸ್ಪೆಕ್ಯುಲೇಷನ್, ನಾನು ನನ್ನದು, ಇದರಿಂದ ಹೊರಗೆ ಬರಬೇಕು. ಪರಮ ಸತ್ಯವು ಮಾಯಾಶಕ್ತಿಯಿಂದ ನಿರ್ಮಲೀನವಾದದ್ದು.
ಏಕೆಂದ್ರೆ ಭಗವಂತನು ಆ ಶಕ್ತಿಯ ನಿಯಂತ್ರಣ. ನೋಡಿ, ಮಾಯೆಯನ್ನು ಕೂಡ ಯಾರ ಅಂಡರ್ ಇರುವಂತದ್ದು? ಕೃಷ್ಣನ ಅಂಡರ್. 10th ಚಾಪ್ಟರ್ 9th ಚಾಪ್ಟರ್ 10th ಶ್ಲೋಕದಲ್ಲಿ ನೋಡಿ. ಹಾಗಾಗಿ ಸಾಪೇಕ್ಷ ಸತ್ಯಗಳು ಮಾಯಾ ಶಕ್ತಿಯಲ್ಲಿ ತಲ್ಲೀನವಾಗಿರುವುದು ಸಹಜ. ಯಾರೇ ಆಗಲಿ ಸೂರ್ಯನನ್ನು ನೇರವಾಗಿ ಕಾಣುವಂತೆ ಪರಮ ಸತ್ಯವನ್ನು ನೇರವಾಗಿ ಎದುರಿಸಿದಾಗ ಅವರ ಗಣ ಉದ್ದೇಶವು ಈಡೇರುತ್ತದೆ. ನಾವು ನಮ್ಮ ಲೈಫ್ ಇದ್ ಗೋಲ್ ಅಂತ ನಾವು ಫೇಸ್ ಟು ಫೇಸ್ ಕೃಷ್ಣ ನೋಡ್ಬೇಕು. ಫೇಸ್ ಟು ಫೇಸ್ ನೋಡ್ಬೇಕು, ನಾವು ವೈಕುಂಠಕ್ಕೆ ಹೋಗ್ಬೇಕು, ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗ್ತದೆ. ಇದು ನಮ್ಮ ಜೀವನದ ಗುರಿ. ಫೇಸ್ ಟು ಫೇಸ್ ನೋಡಿದಂಗೆ ಅಲ್ಲಿ ಎಂತ ಹೋಗಿ ಈಗ ನೋಡುದಲ್ಲ, ಸೇವೆ ಮಾಡುವಂಥದ್ದು. ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕು ಸೇವೆ. ಹಾಗೆ ತಲೆಯ ಮೇಲಿನ ಆಕಾಶದಲ್ಲಿ ಸೂರ್ಯನು ಜ್ಯೋತಿರ್ಮಯ, ಆದರೆ ಸೂರ್ಯನು ಗೋಚರಿತ ಆಕಾಶದಲ್ಲಿದ್ದಾಗ ಎಲ್ಲವೂ ಅಂಧಕಾರಮಯ. ಇಲ್ಲದಿರುವಾಗ ಅಂಧಕಾರ, ಸೂರ್ಯ ಇರುವಾಗ ಅಂಧಕಾರ ಇಲ್ಲ. ಅಂತೆ ಯಾರೇ ಆಗಲಿ ಪರಮರು ಭಗವಂತನೊಂದಿಗೆ ಮುಖಾಮುಖಿಯಾದಾಗ ಅವರು ಎಲ್ಲ ಮಾಯೆಗಳನ್ನು ಮುಕ್ತಾರ. ಮುಖಾಮುಖಿ ಸುಲಭದಲ್ಲಿ ಸಿಗುವುದಿಲ್ಲ, ಮುಖಾಮುಖಿ ಯಾವುದು ಸುಲಭದಲ್ಲಿ ಇಲ್ಲ. ಹಾಗಿಲ್ಲದವರು ಮಾಯೆಯ ಅಂಧಕಾರದಲ್ಲಿರುವರು. ಭಗವದ್ಗೀತೆಯಲ್ಲಿ 14ನೇ ಅಧ್ಯಾಯ 26ನೇ ಶ್ಲೋಕ ಈ ಕೆಳಗಿನ ಇದನ್ನು ದೃಢಪಡಿಸುತ್ತದೆ. ಮಾಂಸಯೋ ಅವ್ಯಾವಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣ ಸಮದಿತ್ತೇತ್ಯಾನ್ ಬ್ರಹ್ಮಭೂಯಾಯ ಕಲ್ಪತೆ. ಆದ್ದರಿಂದ ಭಗವಂತನ ಆರಾಧನೆ, ಭಗವಂತನ ಗುಣಗಾನ ಸರಿಯಾದ ಮೂಲದಿಂದ ಶ್ರೀಮದ್ ಭಾಗವತ ಶ್ರವಣ, ವೃತ್ತಿ ಪರನಿಂದಲ್ಲ, ಭಾಗವತ ಜೀವನ ನಡೆಸುವವನಿಂದ ನೋಡಿ. ಅಂದ್ರೆ ವೃತ್ತಿಪರ ಅಂದ್ರೆ ಪ್ರೊಫೆಷನಲ್ ರಿಸೈಟರ್ಸ್. ಜನರಿಗೆ ಕೆಲವರಿಗೆ ಅಂತಂದ್ರೆ ಕ್ಲಾಸ್ ಮಾಡ್ಲಿಕ್ಕೆ ಇಚ್ಛೆ, ಕ್ಲಾಸ್ ಮಾಡ್ಬೇಕು. ಕ್ಲಾಸ್ ಮಾಡುವಂಥದ್ದು ಹೇಗೆ ಅಂದ್ರೆ, ನಾವು ಫಸ್ಟ್ಗೆ ಡಿವೋಷನಲ್ ಸರ್ವಿಸ್ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಕ್ಲಾಸ್ ಮಾಡುವಂಥದ್ದು. ಪ್ರಾಕ್ಟೀಸ್ ಮಾಡದೆ ಆಗುದಿಲ್ಲ ಅದು. ಹೇಗೆಂದ್ರೆ ನಾನು ಹೇಗೆ ಪ್ರೊಪೋಸ್ ಹೇಳ್ತಾರೆ, ದೇರ್ ಆರ್ ಸೋ ಮೆನಿ ನೈಸ್ ಒರೇಟರ್ಸ್, ದೇ ಆರ್ ವೆರಿ ನೈಸ್, ಬಟ್ ದೇರ್ ಇಸ್ ನೋ ಡಿವೋಷನ್. ವಾಟ್ ಈಸ್ ದ ಯೂಸ್? ಏನು ಯೂಸ್ ಇಲ್ಲ. ಹಾಗಾಗಿ ವೃತ್ತಿಪರನಿಂದಲ್ಲ, ಭಾಗವತ ಜೀವನ ನಡೆಸುವವನಿಂದ. ಆದ್ದರಿಂದ ಭಗವಂತನ ಆರಾಧನೆ, ಭಗವಂತನ ಗುಣಗಾನ ಸರಿಯಾದ ಮೂಲದಿಂದ ಶ್ರೀಮದ್ ಭಾಗವತದ ಶ್ರವಣ, ಇದು ವೃತ್ತಿಪರನಿಂದಲ್ಲ, ಭಾಗವತ ಜೀವನ ನಡೆಸುವವನಿಂದ ಮತ್ತು ಸದಾ ಕಾಲ ಶುದ್ಧ ಭಕ್ತರ ಸಹಚರ್ಯದಲ್ಲಿರುವುದು. ನಾವು ಅಸೋಸಿಯೇಷನ್ ಇರಬೇಕು. ಶುದ್ಧ ಭಕ್ತರ ಅಸೋಸಿಯೇಷನ್ ಅಂದ್ರೆ ಈಗ ನಾವೀಗ ಅಸೋಸಿಯೇಷನ್ ಪ್ರಭುಪಾದ ಭಾವಾರ್ಥ, ಪ್ರಭುಪಾದ ಶುದ್ಧ ಭಕ್ತರು, ಪ್ರಭುಪಾದ ಎಕ್ಸ್ಟಸಿ, ಪ್ರಭುಪಾಸ್ ಎಕ್ಸ್ಟಸಿ ನಾವು ಓದ್ತಾ ಇದ್ದೇವೆ. ಹಾಗಾಗಿ ನಾವು ಶುದ್ಧ ಭಕ್ತರ ಸಹಚರ್ಯದಲ್ಲಿ ಇದ್ದೇವೆ. ಈಗ ನಾವು ಇವೆಲ್ಲವೂ ಭಕ್ತಿಯೋ ವಿಜ್ಞಾನವಾಗಿದ್ದು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇವುಗಳನ್ನು ಅನುಸರಿಸ್ತೇವೆ. ಹಾಗಾಗಿ ನಾವು ಗುಣದಿಂದ ಆಚೆ ಬರುವುದು ಹೇಗೆ? ನಾವು ಭಕ್ತಿ ಸೇವೆ ಮಾಡಿದ್ರೆ ಗುಣದಿಂದ ಆಚೆ ಬರ್ಬೋದು. ಯಾರೊಬ್ಬನು ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ದಾರಿ ತಪ್ಪಬಾರದು. ಕರ್ಮಿಗಳಿಗೆ ನನ್ನದು ಎಂಬ ಕಲ್ಪನೆ ಪ್ರಿಯವಾದದ್ದು. ಕರ್ಮಿಗಳಿಗೆ ನನ್ನದು, ಎಸ್ ಅದು ನನ್ನದು, ಇದು ನನ್ನದು. ಜ್ಞಾನಿಗಳಿಗೆ ನಾನು 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 ಹೀಗಿದ್ದೇನೆ, ನಾನು ಬ್ರಹ್ಮಜ್ಯೋತಿಗೆ ಹೋಗ್ತೇನೆ ಎಂಬ ಕಲ್ಪನೆ ಪ್ರಿಯವಾದದ್ದು. ಮತ್ತು ಇವರಿಬ್ಬರು ಮಾಯಾಶಕ್ತಿಯ ಬಂಧನದಿಂದ ಮುಕ್ತರಾಗಲು ಅನರ್ಹ. ಅವರು ಮಾಯಾಶಕ್ತಿಯಲ್ಲಿ ಇದ್ದಾರೆ ಇಬ್ಬರು, ಕರ್ಮಿ ಮತ್ತೆ ಜ್ಞಾನಿ. ಕರ್ಮಿ, ಜ್ಞಾನಿ, ಯೋಗಿ ಸಕಲೆ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಶ್ರೀಮದ್ ಭಾಗವತ ಮತ್ತು ಮುಖ್ಯವಾಗಿ ಭಗವದ್ಗೀತೆ ಇವೆರಡು ವ್ಯಕ್ತಿಯನ್ನು ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ವಿಮುಕ್ತಗೊಳಿಸುವ ಸಲುವಾಗಿ ಇವೆ. ಭಗವದ್ಗೀತೆ ಮತ್ತು ಭಾಗವತ ಇರುವುದೇ ಇದಕ್ಕೋಸ್ಕರ. ನಾನು ಮತ್ತು ನನ್ನದು ಹೋಗ್ಬೇಕು. ಶಿಲಾ ವೇದವ್ಯಾಸರು ಪತಿತಾತ್ಮರ ಉದ್ಧಾರಕ್ಕಾಗಿ ಅವುಗಳನ್ನು ಬರೆದಿದ್ದಾರೆ. ಅವರು ರಚಿಸಿದ ಅದಕ್ಕೆ ಜೀವಿ ಎಲ್ಲ ಕಾಲ ಮತ್ತು ಐಕ ಶಕ್ತಿಯ ಪ್ರಭಾವ ಇಲ್ಲವೋ ಆ ದಿವ್ಯ ಸ್ಥಿತಿಯಲ್ಲಿ ಉಪಸ್ಥಿತನಾಗಿರಬೇಕು. ದಿವ್ಯ ಸ್ಥಿತಿ ಭಕ್ತಿಯಿಂದ ಸಾಧ್ಯ. ಬದ್ಧ ಜೀವನದಲ್ಲಿ ಜೀವಿಯು ಭೂತ, ವರ್ತಮಾನ ಮತ್ತು ಭವಿಷ್ಯದ ಕನಸುಗಳಲ್ಲಿ ಕಾಲದ ಪ್ರಭಾವಕ್ಕೆ ಅಧೀನನಾಗಿರುತ್ತಾನೆ. ಬದ್ಧ ಜೀವನದಲ್ಲಿ ನಾವು ಭೂತ, ವರ್ತಮಾನ, ಭವಿಷ್ಯದ ನಾವು ಅಧೀನವಾಗಿದ್ದೇವೆ. ಹೂವಾತ್ಮಕ ಚಿಂತಕನು ಜ್ಞಾನ ಸಂಸ್ಕಾರದಿಂದ ಹಾಗೂ ಅಹಂಕಾರವನ್ನು ಜಯಿಸುವುದರಿಂದ ಮುಂದೆ ತಾನು ವಾಸುದೇವ ಅಥವಾ ಪರಮ ಪ್ರಭುವಾಗುವನೆಂಬ ಹೂವಾಭೋಗಗಳಲ್ಲಿ ತೊಡಗುತ್ತಾನೆ. ಜ್ಞಾನಿದು ಇದೆ ಮೆಂಟಲ್ ಅಂತ ಮೆಂಟಲ್ ಸ್ಪೆಕ್ಯುಲೇಷನ್. ಎಸ್, ನಾನು ಫ್ಯೂಚರಲ್ಲಿ ಈಗ ಇಲ್ಲಿದ್ದೇನೆ, ನಾನು ಬ್ರಹ್ಮಜ್ಯೋತಿಗೆ ಹೋಗ್ತೇನೆ, ಭಗವಂತನಲ್ಲಿ ಮರ್ಜ್ ಆಗ್ತೇನೆ, ಸಾಯುಜ ಮೋಕ್ಷ, ನಾನು ಮತ್ತೆ ದೇವರಾಗ್ತಾನೆ. ಇದು ಒಂದು ಮೆಂಟಾಲಿಟಿ. ಹೂವಾಭೋಗ ತೊಡಗುತ್ತಾನೆ. ಹೀಗೆ ಅವನು ಕಾಲದ ಪ್ರಭಾವವನ್ನು ಜಯಿಸಲು ಯತ್ನಿಸುತ್ತಾನೆ. ಆದರೆ ಈ ಪ್ರಕ್ರಿಯೆ
ಪರಿಪೂರ್ಣವಲ್ಲ. ಇದು ಪಾರ್ಷಿಯಲ್ ರಿಯಲೈಸೇಷನ್, ಬ್ರಹ್ಮನ್ ರಿಯಲೈಸೇಷನ್. ಪರಿಪೂರ್ಣ ಪ್ರಕ್ರಿಯೆ ಎಂದರೆ ವಾಸುದೇವನನ್ನು ಪರಮಾತ್ಮನೆಂದು ಅಂಗೀಕರಿಸುವುದು ಮತ್ತು ಜ್ಞಾನ ಸಂಸ್ಕಾರದಲ್ಲಿ ಅತ್ಯುನ್ನತ ಪರಿಪೂರ್ಣ ಸಾಧಿಸುವುದೆಂದರೆ ಅವನಿಗೆ ಶರಣಾಗತನಾಗುತ್ತದೆ. ಮೇನ್ ಅಂತ ಓಕೆ, ಹೂವತ್ವ ಜ್ಞಾನ ಸಂಸ್ಕಾರದಿಂದ ಹಾಗೂ ಅಹಂಕಾರ ಜಯಿಸುವುದರಿಂದ ಮುಂದೆ ತಾನು ವಸುದೇವ ಅಥವಾ ಪ್ರಭುವಾಗಿ ತೊಡಗುತ್ತಾನೆ. ಈಗ ಅವನು ಕಾಲಕ್ರಮ ಜಯಿಸಲು ಬರೆದ. ಓಕೆ, ಆದರೆ ಪ್ರಕ್ರಿಯೆಯು ಪರಿಪೂರ್ಣವಲ್ಲ. ಪರಿಪೂರ್ಣ ಪ್ರಕ್ರಿಯೆ ಅಂದ್ರೆ ವಾಸುದೇವನು ಪರಮಾತ್ಮ, ಕೃಷ್ಣ ಸುಪ್ರೀಂ ಪರ್ಸನ್ ಗಾಡ್ ಹೆಡ್. ಇದನ್ನು ನಾವು ಅಂಗೀಕರಿಸುವುದು ಮತ್ತು ಜ್ಞಾನ ಸಂಸ್ಕಾರದ ಅತ್ಯುನ್ನತ ಪರಿಪೂರ್ಣತೆ ಸಾಧಿಸುವುದಂದ್ರೆ ಭಗವಂತ ಶರಣಾಗತನಾಗುವುದು. ಇದೇ ಹೈಯೆಸ್ಟ್ ಜ್ಞಾನ. ಏಕೆಂದ್ರೆ ಎಲ್ಲದರ ಮೂಲವು ಅವನೇ, ಸರ್ವ ಕಾರಣ, ಅಲ್ಟಿಮೇಟ್ ಕಾಸ್ ಅವನೇ. ಈ ಭಾವನೆಯಿಂದ ಮಾತ್ರ ಯಾರು ಬೇಕಾದರೂ ನಾನು ಮತ್ತು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ಮುಕ್ತರಾಗುವುದು ಸಾಧ್ಯ. ಹಾಗೆ ಎಲ್ಲಿ ತನಕ ನಮಗೆ ಕೃಷ್ಣನನ್ನು ಸುಪ್ರೀಂ ಪರ್ಸನ್ ಕನ್ಸಿಡರ್ ಮಾಡುವುದಿಲ್ಲ, ಅವನಿಗೆ ಶರಣಾಗತ ಆಗುದಿಲ್ಲ, ನಮಗೆ ನಾನು ನನ್ನದು ಹೋಗುವುದಿಲ್ಲ. ಇದಂತೂ 100%. ಈ ಭಾವನೆ ಮಾತ್ರ ಯಾರು ಬೇಕಾದರೂ ನಾನು ನನ್ನದು ಎಂಬ ತಪ್ಪು ಕಲ್ಪನೆಯಿಂದ ಮುಕ್ತರಾಗುವುದು ಸಾಧ್ಯ. ಭಗವತ್ ಮತ್ತು ಶ್ರೀಮದ್ ಭಾಗವತ ಇವೆರಡೂ ಇದನ್ನು ದೃಢಪಡಿಸುತ್ತದೆ. ಎರಡು ಗ್ರಂಥಗಳು ಇದನ್ನು ಹೇಳುವುದು. ಶ್ರೀ ವೇದವ್ಯಾಸ ವಿಶೇಷವಾಗಿ ಪ್ರಮಿತ ಜೀವಿಗಳಿಗಾಗಿಯೇ ಭಗವತ್ ವಿಜ್ಞಾನ ಮತ್ತು ಭಕ್ತಿಯೋಗ ಪ್ರಕ್ರಿಯೆಯನ್ನು ತಮ್ಮ ಮಹಾನ್ ಸಾಹಿತ್ಯ ಕೃತಿಯಾದ ಶ್ರೀಮದ್ ಭಾಗವತ ನೀಡಿದ್ದಾರೆ. ಶ್ರೀಮದ್ ಭಾಗವತದಲ್ಲಿ ಎಂತ ನೀಡಿದ್ದಾರೆ? ಭಕ್ತಿಯೋಗ, ಭಗವತ್ ವಿಜ್ಞಾನ ಮತ್ತು ಭಕ್ತಿಯೋಗ ಪ್ರಕ್ರಿಯೆಯನ್ನು ನೀಡಿದ್ದಾರೆ. ಬದ್ಧಾತ್ಮರು ಈ ಮಹಾವಿಜ್ಞಾನ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕು. ಹಾಗೆ ನಮ್ಮಂತ ಬದ್ಧಾತ್ಮರಿಗೆ ಈ ಗ್ರಂಥ ಇರುವಂತದ್ದು, ನಾವು ಇದರ ಲಾಭ ಪಡೆಯುವ. ಎಸ್ ಕೃಷ್ಣ ಚೈತನ್ಯ